ಮದುವೆ ಅಂದ ಕೂಡಲೇ ನೆನಪಾಗೋದು ಗೌಜಿ ಗಮ್ಮತ್ತು. ಆದರೆ ಮದುವೆ ಸಮಾರಂಭವನ್ನ ಆಡಂಬರದಿಂದ ಮಾಡುವವರೇ ಹೆಚ್ಚು. ಇಂತಹ ಕಾಲಘಟ್ಟದಲ್ಲಿ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಬೋಳೂರಿನ ಬಾಲಚಂದ್ರ ಕೋಟ್ಯಾನ್ ಕುಟುಂಬಸ್ಥರು. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ ನೋಡಿ. ಇಂದಿನ ಕಾಲಘಟ್ಟದಲ್ಲಿ ಮದುವೆ ಎಂಬ ಸಮಾರಂಭವನ್ನ ಆಡಂಬರದಿಂದಲೇ ಮಾಡುವವರು ಹೆಚ್ಚು. ಮದುವೆ ಮೆಹಂದಿ ಕಾರ್ಯಕ್ರಮಗಳನ್ನೆಲ್ಲ ಅದ್ಧೂರಿಯಾಗಿ ಮಾಡ್ತಾರೆ. ಅದರಲ್ಲಂತೂ ಮಂಗಳೂರಿನಂತಹ ನಗರಗಳಲ್ಲಿ ಮದುವೆ ಸಮಾರಂಭಕ್ಕೆ ದುಂದುವೆಚ್ಚ ಮಾಡುವವರೇ ಹೆಚ್ಚು. ಇಂತಹ ಸಮಯದಲ್ಲಿ ಮಂಗಳೂರಿನ ಬೋಳೂರಿನ ಬಾಲಚಂದ್ರ ಕೋಟ್ಯಾನ್ ಕುಟುಂಬಸ್ಥರು ಮದುವೆಯ ಮುನ್ನ ದಿನ ನಡೆಯುವ ಮೆಹಂದಿ ಕಾರ್ಯಕ್ರಮವನ್ನ ಸರಳವಾಗಿ ಮಾಡಿದ್ದಲ್ಲದೆ ಉತ್ತಮ ಅಂಕ ಪಡೆದ ಕೋಡಿಕಲ್ ಪರಿಸರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಬೋಳೂರಿನ ಬಾಲಚಂದ್ರ ಕೋಟ್ಯಾನ್ ರವರು ಮಧ್ಯಮ ವರ್ಗದವರಾಗಿದ್ದು ಬ್ಯಾಂಕ್ನಲ್ಲಿ ಉದ್ಯೋಗದಲ್ಲಿದ್ದು ಇದೀಗ ನಿವೃತ್ತಿಗೊಂಡಿದ್ದಾರೆ. ಇದೀಗ ಪ್ರಥಮ ಪುತ್ರಿ ಪೃಥ್ವಿ ಎಂಬವರ ಮದುವೆ ಸಮಾರಂಭವನ್ನ ಮಾಡಲು ಇಚ್ಛಿಸಿದ್ದು ಅದರಂತೆ ಸರಳವಾಗಿ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ. ಮದುವೆಯ ಮುನ್ನಾ ದಿನ ನಡೆಯುವ ಮೆಹಂದಿ ಕಾರ್ಯಕ್ರಮದಲ್ಲಿ ಈ ಬಾರಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಕಾರಣ ಇಲ್ಲದಕ್ಕೂ ಒಂಜಿ ಕಾರ್ಯಕ್ರಮ ಮಂತದ ಒಂಜಿ ಬಾರಿ ಒಂಜಿ ವಿಶೇಷ ದೊಡ್ಡ ಒಂಜಿ ಮದ್ರಂಗಿ ಕಾರ್ಯಕ್ರಮಡು ಒಂಜಿ ಮಾದರಿ ಮದ್ರಂಗಿ ಕಾರ್ಯಕ್ರಮ ಪಣಿಯರ ಭಾರಿ ಖುಷಿ ಆಪುಂಡು. ಮುಖ್ಯವಾದ ಈ ಕಾರ್ಯಕ್ರಮಕ್ಕೆ ಯಾನು ಎಂಕ್ ಒಂಜಿ ಸೌಭಾಗ್ಯ ಬಂದು ಯಾನು ಎನ್ನುವ ದಯಪಂಡ ಈ ಕಾರ್ಯಕ್ರಮ ಪ್ರಾಣಿ ಬಾಲಚಂದ್ರರು ಇಲ್ಲಡೆ ಬರ್ತದೆ ಲೆಪ್ಪುನಾಗ ಯಾಪಂಡ ಮದ್ರಂಗಿದ ಕಾರ್ಯಕ್ರಮಡು ಒಂಜಿ ಸ್ಕಾಲರ್ಶಿಪ್ ಕೊಲ್ಪಿನ ಕಾರ್ಯಕ್ರಮ ಮಂತದೆ ಕುಲ್ಬಂಡ ಇನಿ ತೂನಾಗ ಈ 90-98% ಒಂಜಿ ಕನ್ನಡ ಮೀಡಿಯಮ್ಡು ಒಂಜಿ ಹೈಯೆಸ್ಟ್ ಮಾರ್ಕ್ ದೈದೇರ್ ಪಂಡ ನಿಜವಾದ ಅಕ್ಲೆಗೆ ಎಂಕ್ನಾಮ ಕೋಡಿಕಲ್ದ ಏರಿದಕ್ಕೆ ಸೌಭಾಗ್ಯ. ಮದುವೆ ಸಮಾರಂಭವನ್ನ ಎಲ್ಲರೂ ದುಂದುವೆಚ್ಚ ಮಾಡ್ತಾರೆ. ಅದಕ್ಕೆ ಕಡಿವಾಣ ಹಾಕಿ ಸರಳವಾಗಿ ಕಾರ್ಯಕ್ರಮವನ್ನ ಆಯೋಜಿಸಿ ವಿದ್ಯಾರ್ಥಿ ವೇತನ ನೀಡಿ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕರಿಸಿರುವುದು ಪ್ರಶಂಸನೀಯ. ವಿದ್ಯಾರ್ಥಿ ವೇತನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಅನುಗ್ರಹಿಸಲಿ. ಅವರ ಜೀವನ ಭವಿಷ್ಯ ಉಜ್ವಲವಾಗಲಿ. ಉತ್ತರ ಆರೋಗ್ಯ ಸುಖ ಸಂಪತ್ತನವರಿಗೆ ದಯಪಾಲಿಸಲಿ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನು ಮಂಗಳೂರಿನ ಕೋಡಿಕಲ್ನಲ್ಲಿ ಸರಳವಾಗಿ ಮೆಹಂದಿ ಸಮಾರಂಭ ನಡೆದಿದ್ದು ಬಾಲಚಂದ್ರ ಕೋಟ್ಯಾನ್ ಮತ್ತು ಚಂದ್ರಾವತಿ ಎಂಬ ದಂಪತಿಗೆ ಪೃಥ್ವಿ ಪ್ರಥಮ ಪುತ್ರಿಯಾಗಿದ್ದಾರೆ. ಆಕೆಗೆ ಮಾತು ಬರುವುದಿಲ್ಲ. ಆದರೂ ಧೃತಿಗೆಡದೆ ತಮ್ಮ ಪುತ್ರಿಯ ಮದುವೆಯನ್ನ ವಿಶೇಷ ಮತ್ತು ವಿನೂತನವಾಗಿ ಮಾಡಬೇಕು ಎಂಬ ಆಶಯವನ್ನ ಹೊಂದಿದ್ದು ಅದರಂತೆ ಸಮಾರಂಭದಲ್ಲಿ ವಿದ್ಯಾರ್ಥಿ ವೇತನ ನೀಡಿ ಮಾದರಿ ಎನಿಸಿಕೊಂಡಿದ್ದಾರೆ. ನಾಗರಾಜ್, V4 News 24/7 ಮಂಗಳೂರು.